ಹೋಟೆಲ್ಗಿಂತನೂ ತುಂಬಾ ರುಚಿಯಾಗಿರುವಂತಹ ಚಿಕನ್ ಪೆಪ್ಪರ್ ಡ್ರೈಯನ್ನು ಮನೆಯಲ್ಲಿ ಫಟಾಫಟ್ ಅಂತ ತುಂಬಾ ಸುಲಭವಾಗಿ ಮಾಡಬೇಕು ಅಂತಂದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ದೀರಲ್ಲ? ಮನೆಯಲ್ಲಿ ಕೂತು ಕೂತು ತುಂಬಾ ಬೋರ್ ಆಗಿರುತ್ತೆ, ಖಂಡಿತವಾಗ್ಲೂ ನನಗೆ ಗೊತ್ತು. ಏನಾದರೂ ಹೊಸ್ತನ್ನು ತಿನ್ನಬೇಕು, ಹೊಸ್ತನ್ನು ಟ್ರೈ ಮಾಡಬೇಕು ಅಂತಲೂ ಅನ್ನಿಸ್ತಾ ಇರುತ್ತೆ. ಬಟ್ ಹೊರಗಡೆದನ್ನು ತಿನ್ನೋದಷ್ಟೊಂದು ಸೇಫ್ ಅಲ್ಲ. ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದ್ರು ಕೂಡ ಈ ಟೈಮಲ್ಲಿ ಮನೇಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಇವತ್ತಿನ ವಿಡಿಯೋದಲ್ಲಿ ವೀಕೆಂಡಿಗೆ ಒಂದು ತುಂಬಾ ಚೆನ್ನಾಗಿರುವಂತಹ ಕಡಕ್ಕಾಗಿರುವಂತಹ ಚಿಕನ್ ಪೆಪ್ಪರ್ ಡ್ರೈ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ ಈ ರೆಸಿಪಿ, ಮತ್ತು ನೀವು ಹೋಟೆಲಲ್ಲಿ ತಿಂತೀರಲ್ಲ ಅದಕ್ಕಿಂತಲೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ನೀವು ಯಾರಾದರೂ ಇಲ್ಲಿ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂಥ ನೆಕ್ಸ್ಟ್ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ನೀವು ಎಲ್ರಿಗಿಂತ ತುಂಬಾ ಬೇಗ ನನ್ನ ವೀಡಿಯೋಸ್ಗಳನ್ನು ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಅರ್ಧ ಕೆಜಿಯಷ್ಟು ಚಿಕನಿಗೆ ಈ ಪೆಪ್ಪರ್ ಡ್ರೈಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡಬೇಕು. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಸೊಂಪು, ಬಡೆಸೊಪ್ಪು ಅಂತಾರಲ್ಲ ಅದು, ಮತ್ತು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ. ಇಷ್ಟನ್ನು ಲೈಟಾಗಿ ಹುರಿದ್ಕೋಬೇಕು. ಇದಕ್ಕೊಂದು ಸ್ವಲ್ಪ ಕರಿ ಲೀವ್ಸ್ ಕೂಡ ಸೇರಿಸಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೀಟಾಗಿ ಇದನ್ನ ಹುರಿದ್ಕೊಳ್ಳಿ. ಯಾವುದು ಇಂಗ್ರೀಡಿಯೆಂಟ್ಸ್ ಕೂಡ ಕರಟಲಿಕ್ಕೆ ಬಿಡಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಫಸ್ಟ್ ಹುರಿದ್ಕೊಳ್ಳೋಣ. ಅದಾದ ನಂತರ ಸ್ಟವ್ ಬಂದ್ ಮಾಡಿ ಇದನ್ನೊಂದು ಸ್ವಲ್ಪ ತಣ್ಣಗೆ ಮಾಡಿ ಈ ಪುಡಿನ ನಾವು ಗ್ರೈಂಡ್ ಮಾಡಿ ರೆಡಿ ಇಟ್ಕೊಳ್ಳೋಣ. ಪೆಪ್ಪರ್ ಡ್ರೈದು ಮಸಾಲ ಪುಡಿ ರೆಡಿಯಾಗಿದೆ. ಇವಾಗ ಪೆಪ್ಪರ್ ಡ್ರೈ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಅದಾದ ನಂತರ 2 ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿ ಲೀವ್ಸ್, 4 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಮೊದಲು ಇದನ್ನ ನಾವು ಚೆನ್ನಾಗಿ ಅಡುಗೆ ಎಣ್ಣೆ ಹಾಕಿರ್ತೀವಲ್ವ ಅದರಲ್ಲಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ, ಎಷ್ಟು ಚೆನ್ನಾಗಿ ಕಾಯುತ್ತೆ ಅಷ್ಟು ಒಳ್ಳೆಯದು. ತುಂಬ ಕರಟಿಸೋದು ಬೇಡ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, ಅದಾದ ನಂತರ 3/4 ಟೇಬಲ್ ಸ್ಪೂನಷ್ಟು ಉಪ್ಪೇ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ 1 ನಿಮಿಷ ಸಾಕು. ಆ ಬೆಳ್ಳುಳ್ಳಿದು ಹಸಿ ಎಲ್ಲ ಹೋಗಬೇಕು ಅಷ್ಟೇ. ಇವಾಗ ಇದಕ್ಕೆ ಚಿಕನ್ ಅಂದರೆ ನೀವು ಕ್ಲೀನ್ ಮಾಡಿಟ್ಟಿರುವಂತಹ ಚಿಕನನ್ನು ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವಿದನ್ನ ಮುಚ್ಚಿಬಿಟ್ಟು ಹೈ ಫ್ಲೇಮ್ ಇಟ್ಬಿಟ್ಟು ಬೇಯಲಿಕ್ಕೆ ಬಿಡಬೇಕು. 4 ನಿಮಿಷ ಆದರೂ ಇದು ಬೇಯಬೇಕು. 4 ರಿಂದ 5 ನಿಮಿಷ ಬೇಯಬೇಕು. ಫ್ಲೇಮನ್ನು ನೀವು ದೊಡ್ಡದು ಮಾಡಿ ಇಡ್ಬೋದು. ಮಿಡ್ಲಲ್ಲಿ ನೀವು ನಡುವೆ ಇದನ್ನ ಕದರ್ತಾ ಇರಬೇಕು, ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲದಿದ್ದರೆ ತಳ ಹಿಡಿಯುತ್ತೆ. ಮತ್ತು ನೀರು ಜಾಸ್ತಿ ಬಿಟ್ಟಿದೆಯಾ ಚಿಕನ್ದು ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನಾವು ನೀರು ಹಾಕಿ ಬೇಯಿಸಬೇಕಾಗುತ್ತೆ. ನೀರು ಒಂದು ವೇಳೆ ಚಿಕನ್ದೇ ಬಿಟ್ಟಿದ್ರೆ ನೀವು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲದಿದ್ದರೆ ಜಸ್ಟ್ 3 ಟೇಬಲ್ ಸ್ಪೂನಷ್ಟು ನೀರನ್ನು ಸ್ಪ್ರಿಂಕಲ್ ಮಾಡಿ ಮತ್ತೆ ಇದನ್ನ ಬೇಯಲಿಕ್ಕೆ ಬಿಡಬೇಕು. ಮುಚ್ಚಿಟ್ಬಿಟ್ಟು ಮತ್ತೆ 3 ನಿಮಿಷದಷ್ಟು ಟೈಮ್ ಬೇಯಲಿಕ್ಕೆ ಬಿಡಬೇಕು. ಮಸಾಲ ಹಾಕೋದಕ್ಕಿಂತ ಮುಂಚೆ ಈ ಚಿಕನ್ ಚೆನ್ನಾಗಿ ಬೆಂದಿರಬೇಕು. ಇದರ ರುಚಿ ಇನ್ನಷ್ಟು ಜಾಸ್ತಿ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಚಿಕನನ್ನು ಬೇಯಿಸ್ಲಿಕ್ಕೆ ಇಡೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು, ಲಿಂಬೆ ಹಾಕಿ ಮ್ಯಾರಿನೇಟ್ ಮಾಡಿನೂ ಇಡ್ಬೋದು ಸ್ವಲ್ಪ ಹೊತ್ತು. ಅದಾದ ನಂತರ ಚಿಕನನ್ನು ಯೂಸ್ ಮಾಡ್ಬೋದು. ಇವಾಗ ನಾವು ರೆಡಿ ಮಾಡಿಟ್ಟಿರುವಂತಹ ಮಸಾಲ, ಆಮೇಲೆ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಬರುತ್ತಲ್ವ ಅದನ್ನು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ. ಒಂದು ವೇಳೆ ಸೋಯಾ ಸಾಸ್ ಇಲ್ಲ ಅಂತಂದರೆ ಏನೂ ಟೆನ್ಷನ್ ಇಲ್ಲ. ನಿಮಗೆ ಸೋಯಾ ಸಾಸ್ ಹಾಕಿದರೆ ಒಂದು ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಸ್ವಲ್ಪ ಹುಳಿ ಟೈಪ್ ಬರುತ್ತೆ. ಅದರ ಬದಲಾಗಿ ನೀವು ಕಾಳುಮೆಣಸನ್ನು ಬೇಕಾದರೂ ಜಾಸ್ತಿ ಹಾಕೋಬೋದು. ಖಾರ ನೋಡಿಕೊಂಡು ಮತ್ತೆ ಬೇಕಾದರೆ ಸ್ವಲ್ಪ ಕಾಳುಮೆಣಸನ್ನು ಅಂದರೆ ಪೆಪ್ಪರನ್ನು ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ, ತುಂಬಾ ಸಿಂಪಲ್. ಇದಕ್ಕೆ ನಾನು ಕೊನೆಯದಾಗಿ ಒಂದು ಸ್ವಲ್ಪ ಅಂದರೆ ಅರ್ಧ ಲಿಂಬೆ ರಸನ ಹಾಕೊತಾ ಇದ್ದೀನಿ.
ನೀವು ಸೋಯಾ ಸಾಸ್ ಇಲ್ಲ ಅಂತಂದರೆ ಲಿಂಬೆ ರಸ ಒಂಚೂರು ಜಾಸ್ತಿ ಹಾಕೋಬಹುದು. ಲಿಂಬೆ ರಸ ಹಾಕುವಾಗ ನೀವು ಸ್ಟವನ್ನು ಬಂದ್ ಮಾಡಬೇಕು. ಬಂದ್ ಮಾಡಿನೇ ಕೊನೆಗೆ ಲಿಂಬೆ ರಸ ಹಾಕೊಳ್ಳೋದು. ಇವಾಗ ಇದಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಕರಿ ಲೀವ್ಸ್ದು ಒಗ್ಗರಣೆ ನಾವು ಹಾಕೋಬೇಕಾಗುತ್ತೆ. ಯೂಶ್ವಲ್ ಆಗಿ ನೀವು ಹೋಟೆಲಲ್ಲಿ ನೋಡಿರ್ತೀರಾ, ಚಿಕನ್ ಪೆಪ್ಪರ್ ಡ್ರೈಯಲ್ಲಿ ಬೆಳ್ಳುಳ್ಳಿ ಮತ್ತು ಕರಿ ಲೀವ್ಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕರಿ ಲೀವ್ಸ್, ಒಂದು ಸ್ವಲ್ಪ ತುಪ್ಪ ಹಾಕಿ ಕರಿ ಲೀವ್ಸ ಮತ್ತು ನೀವು ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸೂಪರ್ ಆಗಿರುವಂಥ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗಿದೆ. ನೀವು ಪೆಪ್ಪರ್ ಡ್ರೈದು ಮಸಾಲ ಹಾಕಿದ ನಂತರ ಜಾಸ್ತಿ ಹೊತ್ತು ಸ್ಟವ್ವಲ್ಲಿ ಇಡಬಾರ್ದು. ಪೆಪ್ಪರ್ ಡ್ರೈ ಮಸಾಲ ಮತ್ತು ಪೆಪ್ಪರ್ ಪುಡಿ, ಸೋಯಾ ಸಾಸ್ ಎಲ್ಲ ಹಾಕಿದ ನಂತರ ಜಸ್ಟ್ 1-2 ನಿಮಿಷ ತಿರುಗಿಸಿಬಿಟ್ಟು ಕೊನೆಗೆ ಸ್ಟವ್ ಬಂದ್ ಮಾಡಿಬಿಟ್ಟು ಲಿಂಬೆ ರಸ ಹಾಕಿ ನೋಡಿಕೊಂಡು, ರುಚಿಗೆ ಲಿಂಬೆ ರಸ ಹಾಕ್ಕೊಂಡು ಅದಾದ ನಂತರ ನಾವು ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ಸೂಪರ್ ಆಗಿರುವಂಥ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ಫಸ್ಟ್ ಈ ಮಸಾಲೆ ಎಲ್ಲ ಹಾಕೋದಕ್ಕಿಂತ ಮುಂಚೆ ನೀವು ಚಿಕನನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಫಟಾಫಟ್ ಅಂತ ಯಾರು ಬೇಕಾದರೂ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದಾದಂಥ ಚಿಕನ್ ಪೆಪ್ಪರ್ ಡ್ರೈ. ನಿಮಗೆ ಟೈಮ್ ಇದೆ ಅಂತಂದರೆ ನೀವು ಸ್ಟಾರ್ಟಿಂಗ್ಗೆ ಅಂದರೆ ಪೆಪ್ಪರ್ ಡ್ರೈ ಮಾಡೋಕ್ಕಿಂತ ಮುಂಚೆನೇ ಚಿಕನ್ನಿಗೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ಟೇಬಲ್ ಸ್ಪೂನಷ್ಟು ಲಿಂಬೆ ರಸ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸಿನ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ಬೋದು. ಆವಾಗಲೂ ತುಂಬಾ ರುಚಿಯಾಗಿ ಬರುತ್ತೆ. ನಿಮಗೆ ಮ್ಯಾರಿನೇಟ್ ಆಗುವಷ್ಟು ಕಾಯೋ ಪುರ್ಸೋತಿಲ್ಲ ಅಂತಂದರೆ ಹೀಗೆ ಡೈರೆಕ್ಟಾಗಿ ನಾವು ಚಿಕನ್ ಪೆಪ್ಪರ್ ಡ್ರೈಯನ್ನು ಮಾಡಿಕೊಂಡು ತಿನ್ಬೋದು. ಇದು ಕೂಡ ಸೂಪರ್ ಆಗಿರುತ್ತೆ. ನೋಡಿದ್ರಲ್ಲಿ ಇಷ್ಟೇ, ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿರುವಂಥ ಚಿಕನ್ ಪೆಪ್ಪರ್ ಡ್ರೈ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಈ ಟೈಮಲ್ಲಿ ಎಲ್ರಿಗೂ ಇದು ಬೇಕಾಗುತ್ತೆ. ಹಾಗೆಯೇ ಇಲ್ಲಿ ತನಕ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.